ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಶಾಖೆಯು ಈ ಹಿಂದೆ ರಥಬೀದಿಯ ಮಹಡಿಯಲ್ಲಿದ್ದುದು ಇದೀಗ ಬಾರಕೂರು ಮುಖ್ಯ ರಸ್ತೆಯ ನೂತನ ಕಟ್ಟಡದ ನೆಲ ಅಂತಸ್ತಿಗೆ ಸೋಮವಾರ ಸ್ಥಳಾಂತರಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಶಾಖೆಯನ್ನು ಉದ್ಘಾಟಿಸಿದರು. ಅವರು ಈ ಸಂದರ್ಭ ಮಾತನಾಡಿ, ದೇಶದ ಯಾವುದೇ ಭಾಗದಲ್ಲಿ ರೈತರು ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳದೇ ಇರುವ ಒಂದೇ ಜಿಲ್ಲೆ ಎಂದರೆ ಅದು ಉಡುಪಿ ಜಿಲ್ಲೆ. ಕಾರಣ ಇಲ್ಲಿ ಸಹಕಾರಿ ರಂಗ ಸದೃಢವಾಗಿರುವುದೇ ಕಾರಣವಾಗಿದೆ. ತೀರಾ ಕೆಳಮಟ್ಟದಲ್ಲಿದ್ದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇಂದು ಸಾಲ ನೀಡುವಿಕೆ ಮತ್ತು ಮರುಪಾವತಿಯಲ್ಲಿ ಕೂಡ ಮಾದರಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಅವರನ್ನು ಬಾರಕೂರು ಜನತೆಯ ಪರವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಾರಕೂರು ಶಾಂತರಾಮ ಶೆಟ್ಟಿಯವರು ಅವರ ತಂಡದವರು ಕಂಬಳದ ಸಮವಸ್ತ್ರದಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಾರಕೂರು ಶಾಖೆಯ ವತಿಯಿಂದ ರಾಜೇಂದ್ರ ಕುಮಾರ್ ಅವರು ವಾಹನ ಸಾಲ, ಗೃಹ ಸಾಲ, ಹೊಸ ಗುಂಪುಗಳಿಗೆ ಚಾಲನೆ ನೀಡಿದರು. ಹೊಸ ಕಟ್ಟಡ ಮಾಲೀಕರಾದ ಬಾರಕೂರು ಶಾಂತರಾಮ್ ಶೆಟ್ಟಿ, ಸುಚಿತ್ರಾ ಶಾಂತರಾಮ್ ಶೆಟ್ಟಿಯವರನ್ನು ಬ್ಯಾಂಕ್ ಪರವಾಗಿ ಅಭಿನಂದಿಸಲಾಯಿತು. ಶಾಖಾ ವ್ಯವಸ್ಥಾಪಕ ಹಿರಿಯಣ್ಣ ಪೂಜಾರಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಐಕಳಬಾವ ದೇವಿ ಪ್ರಸಾದ್ ಶೆಟ್ಟಿ, ಇಂದ್ರಾಳಿ ಜಯಕರ್ ಶೆಟ್ಟಿ, ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಭಿ, ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ ಮತ್ತು ಇನ್ನಿತರ ನಿರ್ದೇಶಕರು ಮತ್ತು ಸ್ಥಳೀಯ ನಾನಾ ಭಾಗದ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು.
ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೇ ಒಬ್ಬ ರೈತ ಸಾಲ ಸಿಗ್ಲಿಲ್ಲ, ಸಾಲ ಮರುಪಾವತಿ ಮಾಡಲಿಕ್ಕೆ ಕಷ್ಟ ಆಯ್ತು ಅಂತೇಳಿ ಆತ್ಮಹತ್ಯೆ ಮಾಡದಂತ ಒಂದು ಜಿಲ್ಲೆ ದೇಶದಲ್ಲಿ ಇದ್ರೆ ಅದು ನಿಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಕಾರಣ ಈ ಸಹಕಾರಿ ಕ್ಷೇತ್ರ ಅಷ್ಟು ಬೆಳೆದಿದೆ. ಮತ್ತು ಸಾಲ ಮರುಪಾವತಿ ಬಗ್ಗೆ ಹೇಳುವುದಾದ್ರೆ ಸುಮಾರು 26 ವರ್ಷದಿಂದ ಕೃಷಿಕ ತಾನು ಪಡ್ಕೊಂಡಂತ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ, ವಸೂಲಾತಿ ಎನ್ನುವಂತ ಶಬ್ದ ಇಲ್ಲ, ಮರುಪಾವತಿ ಮಾಡಿದಂತ ಒಂದು ಜಿಲ್ಲೆ ಇದೆ, ಅದು ಕೂಡ ನಿಮ್ಮ ಜಿಲ್ಲೆ. ಇದಕ್ಕೆ ಕಾರಣ ನಾವು ಮಾಡುವಂತ ಸೇವೆಗೆ ಒಂದು ಹೆಸರು ಇದ್ರೆ ಅದು ಸಹಕಾರಿ ಕ್ಷೇತ್ರ. ನಾವಾಗಿ ಮಾತಾಡ್ತಾರೆ ನೋಡಿ, ಅಲ್ಲೊಂದು ಬೋರ್ಡ್ ಕಾಣ್ತದೆ ನನಗೆ, ವಾಣಿಜ್ಯ ಬ್ಯಾಂಕ್. ಅಲ್ಲಿ ಹೋದ್ರೆ ನಿಮ್ಗೆ ಭಾಷೆ ಬರೋದವರೇ ಮಾತಾಡ್ತಾರೆ, ಎಪ್ಪುಡಿ ಅಂತಾರೆ. ಇಲ್ಲಿ ಭಾಷೆ ಬರುವವರೇ ಇರುವುದು, ನಿಮ್ಗೆ ಗೊತ್ತಿದ್ದವರೇ ಇರುವುದು, ನಿಮ್ಮೂರಿನ ಜನಗಳೇ ಇರುವುದು. ನೋಡಿ, ಆ ಹೆಂಗಸರಿಗೆ ಪಾಪ ಹೋಗಿ ಅನುಭವ ಆಗಿದೆ, ನೆಗಡ್ತಾರೆ ಅವರು. ಅವ್ರ ಹತ್ರ ಮಾತಾಡಿದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಕಷ್ಟ ಆಗಿದೆ. ಇಲ್ಲಿ ಭಾಷೆ ಬರುವವರಿದ್ದಾರೆ, ನಿಮ್ಮ ಕಷ್ಟ ಸುಖ ತಿಳಿದವರಿದ್ದಾರೆ, ನಿಮ್ಮ ಕಷ್ಟ ಏನು, ಕಷ್ಟಕ್ಕೆ ಯಾವ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅನ್ನುವಂತ ತಿಳುವಳಿಕೆ, ಪರಿಸರ ಜ್ಞಾನ ಇದ್ದವರು ನಮ್ಮಲ್ಲಿ ಸೇವೆಗಿರ್ತಾರೆ. ಹಾಗಾಗಿ ಇವತ್ತು ಸಹಕಾರಿ ಕ್ಷೇತ್ರ ಇಷ್ಟು ಬೆಳೀಲಿಕ್ಕೆ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು